ನಾಗಾರಾಧನೆ ಭೂತಾರಾಧನೆಗೆ ಪ್ರಸಿದ್ಧವಾಗಿರುವ ದೈವ ದೇವರ ನಾಡು ಎಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂತಹ ಕರಾವಳಿಯ ತುಳುನಾಡಿನ ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವುದಕ್ಕೆ ಸಂಬಂಧಪಟ್ಟಂತೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮ್ನತ್ ಕೋಟ್ಯನ್ನವರು ಇಂದು ನಡೆದಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಗಮನವನ್ನು ಸೆಳೆದಿದ್ದಾರೆ. ಮುಖ್ಯವಾಗಿ ಈ ಭಾಷೆಗೆ ರಾಜ್ಯದ ಸ್ಥಾನಮಾನ ಸಿಗಬೇಕು ಎಂದು ಹೇಳಿದರು. ರಾಜ್ಯ ಸರ್ಕಾರದಲ್ಲಿ ಈ ಭಾಷೆ ಅಂಗೀಕೃತವಾಗಿ ದೇಶದಿಂದ ಮಾನ್ಯತೆ ಸಿಗಬೇಕು. ಹೀಗಾಗಿ ಅಧಿವೇಶನದಲ್ಲಿ ಸರ್ಕಾರವನ್ನ ಒತ್ತಾಯಿಸುತ್ತೇನೆ. ಕೋಟಿಗಿಂತಲೂ ಹೆಚ್ಚು ಜನ ಈ ಭಾಷೆಯನ್ನ ಮಾತನಾಡ್ತಾ ಇದ್ದು ಇದಕ್ಕೆ ಮಾನ್ಯತೆ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ತುಳು ಭಾಷೆಯನ್ನ ರಾಜ್ಯದ ಅಧಿಕೃತ ಭಾಷೆಗಳಲ್ಲಿ ಒಂದೆಂದು ಘೋಷಿಸಿರುವಂತಹ ಕುರಿತಾಗಿ ಈ ಇಲಾಖೆಯ ಅಭಿಪ್ರಾಯದೊಂದಿಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ಇಲಾಖೆಗೆ ಮುಂದಿನ ಕ್ರಮಕ್ಕೆ ಸಲ್ಲಿಸಲಾಗಿದೆ ಎಂದು ಸರ್ಕಾರದ ಇಲಾಖೆಯಿಂದ ಪ್ರತಿಕ್ರಿಯೆ ಸಿಕ್ಕಿದೆ. ತುಳುನಾಡಿನ ತುಳು ಭಾಷೆ ಇವತ್ತು ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು, ಸಾಹಿತಿಗಳು, ತುಳುನಾಡಿನ ಜನಪದ ವಿದ್ವಾಂಸರು ಬಹಳ ಆಸೆ ಮತ್ತು ಒತ್ತಾಯದಿಂದ ಹಲವಾರು ವರ್ಷಗಳಿಂದ ಒತ್ತಾಯಪಡಿಸ ಬಂದು ನಮ್ಮ ದೇಶದ 8ನೇ ಪರಿಚ್ಛೇದಕ್ಕೆ ಈ ಭಾಷೆಯನ್ನು ಸೇರಿಸಬೇಕು. 8ನೇ ಪರಿಚ್ಛೇದಕ್ಕೆ ಈ ಭಾಷೆ ಸೇರಬೇಕಾದ್ರೆ ಬಹುಶಃ ಇದು ರಾಜ್ಯದ ನಮ್ಮ ಒಂದು ರಾಜ್ಯ ಸರ್ಕಾರದ ಅಲ್ಲಿ ಇದು ಅಂಗೀಕೃತವಾಗಬೇಕು. ಮೊದಲಿಗೆ ರಾಜ್ಯ ಸರ್ಕಾರದಲ್ಲಿ ಅಂಗೀಕೃತವಾಗಿ ಮತ್ತು ಇಲ್ಲಿಂದಲೂ ಇದು ಈ ದೇಶಕ್ಕೆ ಹೋಗಬೇಕು. ಇದು 8ನೇ ಪರಿಚ್ಛೇದಕ್ಕೆ ಈ ಭಾಷೆಯನ್ನು ಸೇರಿಸಬಹುದು ಅನ್ನೋ ದೃಷ್ಟಿಯಲ್ಲಿ ಇದು ಹೋಗಬೇಕು. ಅದಕ್ಕಾಗಿ ಇವತ್ತು ನಾನು ಈ ವಿಧಾನಸಭೆಯ ಅಧಿವೇಶನದಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರವನ್ನು ಒತ್ತಾಯಪಡಿಸ್ತೇನೆ. ಹಲವಾರು ವರ್ಷಗಳ ನಮ್ಮ ತುಳುನಾಡಿನ ಜನರ ಒಂದು ಕನಸು, 1 ಕೋಟಿಗಿಂತಲೂ ಹೆಚ್ಚು ಜನ ಈ ಭಾಷೆಯನ್ನು ಮಾತಾಡುವಂಥ ಜನ ಇದ್ದಾರೆ. ಬಹುಶಃ ಇಲ್ಲಿ ಈ ಭೂಮಿ ತುಳುನಾಡಿನ ಭೂಮಿ ಅಂತ ಹೇಳಿದ ಕೂಡಲೇ ನಾಗಾರಾಧನೆಗೆ ಬಹಳ ವಿಶೇಷವಾದ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಭೂಮಿ, ನಾಗಭೂಮಿ ಅಂತಲೇ ಇದನ್ನು ಕರೀತಾರೆ. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ದೇಶ ವಿದೇಶಗಳಿಂದ ಬಂದು ನಾಗಾರಾಧನೆಯಲ್ಲಿ ಪಾಲ್ಗೊಂಡು ಪೂಜೆ ಪುರಸ್ಕಾರಗಳನ್ನು, ಸರ್ಪ ಸಂಸ್ಕಾರವನ್ನು ಮಾಡ್ತಾರೆ. ಇದು ಒಂದು ತುಳುನಾಡಿನ ಜನಪದ ಕಲೆ. ಆದ್ದರಿಂದ ಇವತ್ತು ಬೇರೆ ಬೇರೆ ರೀತಿಯ ಇವತ್ತು ಈ ನಾಡಿನ ನಾಗಾರಾಧನೆಯಾಗಿ ಭೂತಕೋಲ ಇರ್ಬೋದು, ನಾನು ಹೇಳಿದಾಗೆ ಕ್ರೀಡೆ ಕಂಬಳ ಇರ್ಬೋದು, ಬೇರೆ ಬೇರೆ ಕಲೆಗಳು ಮತ್ತು ಕ್ರೀಡೆಗಳು ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಂಥದ್ದನ್ನು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು 26 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಒಂದು ಅಕಾಡೆಮಿಯನ್ನು, ತುಳು ಅಕಾಡೆಮಿಯನ್ನು ಕೊಟ್ಟರು. ತುಳು ಅಕಾಡೆಮಿ ಬೇರೆ ಬೇರೆ ರೀತಿಯ ಕಲೆಗಳ ರಕ್ಷಣೆ, ತುಳುನಾಡಿನ ಪರಂಪರೆಯ ರಕ್ಷಣೆ, ತುಳುನಾಡಿನ ಕ್ರೀಡೆಯ ರಕ್ಷಣೆ ಮತ್ತು ಅದನ್ನು ಬೆಳಕಿಗೆ ತರುವಂಥ ಕೆಲಸವನ್ನು ಹಂತ ಹಂತವಾಗಿ ಮಾಡುತ್ತಾ ಬಂದಿದೆ. ನಾನೂ 1 ವರ್ಷ 3 ತಿಂಗಳು ತುಳು ಅಕಾಡೆಮಿ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಯೋಗ ಮತ್ತು ಭಾಗ್ಯ ನನಗೆ ಸಿಕ್ಕಿತ್ತು.